ಐಕೇರ್ ಬಿಲ್ಡರ್ಸ್ ಮಾಲಕ ಅಶ್ವಿನ್ ಜೆ ಪಿರೇರಾ ಐಕೇರ್ ಮೂವೀಸ್ ಲಾಂಛನದಲ್ಲಿ ನಿರ್ಮಿಸಿರುವ ಅಸತೋಮ ಸದ್ಗಮಯ ಕನ್ನಡ ಚಲನಚಿತ್ರದ ಮೋಷನ್ ಪೋಸ್ಟರ್ ಬಿಡುಗಡೆ ಸಮಾರಂಭವು ನಂತೂರಿನಲ್ಲಿರುವ ಸಂದೇಶ ಕಲಾ ಕೇಂದ್ರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಅಸತೋಮ ಸದ್ಗಮಯ ಕನ್ನಡ ಚಲನಚಿತ್ರದ ಪೋಸ್ಟರ್ ಅನ್ನು ಶಾಸಕ ಜೆಆರ್ ಲೋಪೋ ಬಿಡುಗಡೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು, ಕರಾವಳಿಯಲ್ಲಿ ಎಲ್ಲ ಭಾಷೆಗಳ ಚಲನಚಿತ್ರಗಳು ತಯಾರಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮಂಗಳೂರು ಚಲನಚಿತ್ರ ಕ್ಷೇತ್ರದ ಪ್ರಧಾನ ಕೇಂದ್ರವಾದರೂ ಆಶ್ಚರ್ಯವಿಲ್ಲ ಎಂದು ಹೇಳಿದ್ರು. ವಿವಿಧ ಸಂಸ್ಕೃತಿ, ವಿವಿಧ ಭಾಷೆಗಳು, ವಿವಿಧ ಧರ್ಮಗಳು, ಇಷ್ಟೆಲ್ಲ ವೈವಿಧ್ಯತೆ ಇರುವಾಗ ನಮಗೆ ಯಾವ ರೀತಿಯ ಮೂವಿಗಳನ್ನು ಕೂಡ ತೆಗಿಬಹುದು. ನಮ್ಮ ಕರಾವಳಿಯಲ್ಲಿ ಇಷ್ಟೊಂದು ಸುಂದರವಾದ ಪ್ರದೇಶ, ಇಲ್ಲಿ ಯಾವುದೇ ರೀತಿಯ ಒಳಾಂಗಣದ ಶೂಟಿಂಗಿನ ಅವಶ್ಯಕತೆ ಇಲ್ಲ, ಎಲ್ಲ ಹೊರಾಂಗಣದಲ್ಲಿ ಮಾಡಿದ್ರೇನೆ ಅಷ್ಟೊಂದು ಚಂದ ಇಲ್ಲಿ ಬರ್ತಾ ಇದೆ ಅಂತ ಈ ಒಂದು ಸಮಯದಲ್ಲಿ ಇದೊಂದು ಥೀಮ್ ಇಟ್ಕೊಂಡು, ಎಜುಕೇಶನ್ನ ಥೀಮ್ ಇಟ್ಕೊಂಡು ತಾವು ಏನು ಮೋಷನ್ ಪಿಕ್ಚರ್ ತೆಗೆದಿದ್ದೀರಿ ತಮಗೆ ನಾನು ಅಭಿನಂದಿಸ್ತೀನಿ. ಅನಂತರ ಮಾಜಿ ಸಚಿವ ಅಮರನಾಥ್ ಶೆಟ್ಟಿ ಮಾತನಾಡಿ, ಚಲನಚಿತ್ರ ಕ್ಷೇತ್ರ ಮಂಗಳೂರನ್ನ ಕೇಂದ್ರ ಬಿಂದುವಾಗಿಸಿದೆ. ಇಲ್ಲೇ ಅನೇಕ ಚಲನಚಿತ್ರಗಳು ನಿರ್ಮಾಣವಾಗುತ್ತಿರುವುದು ಖುಷಿಯ ವಿಚಾರ ಎಂದರು. ಹೆಚ್ಚಿನ ಒಂದು ಮಮತೆ ಇರುವುದರಿಂದಾಗಿ ಈ ಪಿಕ್ಚರ್ ತೆಗೆಯಲಿಕ್ಕೆ ಮುಂದಾಗ್ತದೆ. ಅದಕ್ಕೆ ಬೇಕಾಗಿರುವಂಥ ಡೈರೆಕ್ಟ್ರು ಮತ್ತು ಇನ್ನಿತರ ಎಲ್ಲ ಕಲಾವಿದರು ಎಲ್ಲ ಸಿಕ್ಕಿದ್ರಿಂದಾಗಿ ಈ ಪಿಕ್ಚರ್ ಒಳ್ಳೆಯದಾಗ್ಬೋದು ಅಂತ ಹೇಳುವಂಥ ಭಾವನೆ ನಮ್ಮಲ್ಲೆಲ್ಲ ಇದೆ. ಅದಕ್ಕೋಸ್ಕರ ರಾತ್ರಿ ಹಗಲು ಇದಕ್ಕೋಸ್ಕರ ಅವರು ಹೋಗ್ತಾ ಇದ್ರು, ಈ ಪಿಕ್ಚರ್ ಒಳ್ಳೇದು ಮಾಡಬೇಕಂತ ಹೇಳುವಂಥ ದೃಷ್ಟಿಯಿಂದ. ಇವತ್ತು ಬೇಕಾದಷ್ಟು ಪಿಕ್ಚರ್ಸ್ಗಳು ಮಂಗಳೂರಲ್ಲೇ ಪ್ರಾರಂಭ ಆಗ್ತಾ ಇದೆ, ಪ್ರೊಡ್ಯೂಸ್ ಆಗ್ತಾ ಇದೆ. ಲೋಬೋರ್ ಅವರು ಹೇಳಿದಾಗೆ ಇಲ್ಲೇ ಒಂದು ಸ್ಟುಡಿಯೋ ಅದು ತಪ್ಪಾಗಿದೆ. ಐಕೇರ್ ಬಿಲ್ಡರ್ಸ್ನ ಮಾಲಕ ಮತ್ತು ಅಸತೋಮ ಸದ್ಗಮಯ ಚಿತ್ರದ ನಿರ್ಮಾಪಕರಾದ ಅಶ್ವಿನ್ ಜೆ ಪಿರೇರಾ ಚಿತ್ರದ ಬಗ್ಗೆ ಮಾಹಿತಿ ನೀಡಿದ್ರು. ಖಂಡಿತವಾಗಿಯೂ ಇದನ್ನು ಎಲ್ಲ ಲೈಕ್ ಮಾಡ್ತಾರೆ ಅಂತ ಹೇಳೋದು ನಮ್ಮ ಭರವಸೆ ಇದೆ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ರಾಧಿಕಾ ಚೇತನಿಂದ ಹಿಡಿದು ಇಲ್ಲಿರತಕ್ಕಂಥ ಎಲ್ಲ ಕಲಾವಿದರು ಮತ್ತೆ ಟೆಕ್ನಿಕಲ್ ಟೀಮ್ ನಮ್ದು ಉತ್ತಮವಾಗಿ ಕೆಲಸ ಮಾಡಿದೆ. ವಿಶೇಷವಾಗಿ ಈ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಅವರು ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಮಾಡಿದ್ದಾರೆ. ಮತ್ತೆ ನಮ್ಮ ಚಿತ್ರದ ಎಡಿಟಿಂಗ್ ಅನ್ನು ರವಿಚಂದ್ರನ್ ಅಂತ ಮಾಡಿದ್ದಾರೆ. ಅವರು ಅವಾರ್ಡ್ ವಿನ್ನರ್ ಎಡಿಟರ್. ಮಮ್ಮಿ ಚಲನಚಿತ್ರಕ್ಕೆ ಅವರಿಗೆ ಅವಾರ್ಡ್ ಬಂದಿದೆ, ಬೆಸ್ಟ್ ಎಡಿಟರ್. ಶೂಟಿಂಗ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದೆ. ಆಲ್ಮೋಸ್ಟ್ ನೆಕ್ಸ್ಟ್ ವೀಕಲ್ಲಿ ಸೆನ್ಸರ್ ಕಳಿಸೋ ಪ್ಲ್ಯಾನಲ್ಲಿ ಇದ್ದೇವೆ. ಅರೌಂಡ್ ಸಾಧ್ಯವಾದರೆ ಫೆಬ್ರವರಿ ಮಿಡ್ಡಲ್ಲಿ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಅಸತೋಮ ಸದ್ಗಮಯ ಚಿತ್ರದ ಬಗ್ಗೆ ಹೇಳೋದಾದರೆ, ಈ ಚಿತ್ರವನ್ನು ಈಗಿನ ಜನರೇಷನ್ ಒಂದು ಮೆಂಟಾಲಿಟಿಯ ಬಗ್ಗೆ ಮಾಡಿದ್ದೀವಿ. ಅಂದರೆ IQ ವರ್ಸಸ್ EQ, ಇಂಟೆಲಿಜೆಂಟ್ ಕೋಶೆಂಟ್ ಆ್ಯಂಡ್ ಇಮೋಷನಲ್ ಕೋಶೆಂಟ್ ಏನಂತೀವಿ, ಈ ಒಂದು ಟಾಪಿಕ್ ಮೇಲೆ ಮಾಡಿದ್ವಿ. ಅಂದರೆ ಈಗಿನ ಜನರೇಷನ್ ಹೇಗೆ ಬುದ್ಧಿವಂತಿಕೆಯಿಂದ ಓಡ್ತಾ ಇದೆ, ಸೊ ಇದರಿಂದ ಸಂಬಂಧಗಳಿಗೆ ಹೇಗೆ ಸಂಬಂಧಗಳ ಮೌಲ್ಯ ಹೇಗೆ ದೂರ ಆಗ್ತಾ ಇದೆ. ಈ ಸಂದರ್ಭ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಉಮಾನಾಥ್ ಕೋಟ್ಯಾನ್, ಚಲನಚಿತ್ರ ನಟ ರಾಜ್ ಬಿ ಶೆಟ್ಟಿ, ಅಸತೋಮ ಸದ್ಗಮಯ ಚಿತ್ರದ ನಿರ್ದೇಶಕ ರಾಜೇಶ್ ವೇಣೂರು ಮತ್ತು ಚಿತ್ರತಂಡದ ಪ್ರಮುಖರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, V4 News 24/7 ಮಂಗಳೂರು.